ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ, ಮುಂದಾಳತ್ವ, ಸೇವಾ ಮನೋಭಾವನೆ ಮೂಡಿಸುವಲ್ಲಿ ಪಡೆದ ಶಿಕ್ಷಣಕ್ಕೊಂದು ಗರಿಯಾಗಿರುವ ಪದವಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಹೇಳಿದರು. ದೇಳಕಟ್ಟೆಯ ಕೆಎಸ್ ಹೆಗ್ಡೆ ಆಡಿಟೋರಿಯಂನಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯ ಅಧೀನ ಸಂಸ್ಥೆ ಪಾನೇರು ಕ್ಯಾಂಪಸ್ನಲ್ಲಿರುವ ನಿಟ್ಟೆ ವಾಕ್ಶ್ರವಣ ಶಿಕ್ಷಣ ಸಂಸ್ಥೆಯ 8ನೇ ಪದವಿ ಪ್ರದಾನ ಹಾಗೂ ವಾರ್ಷಿಕ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಸ್ಥಾನದಿಂದ ಪದವಿ ಪ್ರದಾನಗೈದು ಮಾತನಾಡಿದರು. ಪದವೀಧರರಾಗುತ್ತಿದ್ದಂತೆ ಪದವೀಧರರ ಪೋಷಕರು ಕಂಡ ಬಹುದೊಡ್ಡ ಕನಸು ನನಸಾಗಿದ್ದಲ್ಲದೆ ತಾವು ಪಟ್ಟ ಶ್ರಮಕ್ಕೊಂದು ಅರ್ಥ ಸಿಕ್ಕಿದ. ಕಲಿತ ಕ್ಷೇತ್ರದಲ್ಲಿ ಇನ್ನಷ್ಟು ಜ್ಞಾನ ಪಡೆಯಬೇಕು, ನಮ್ಮ ಪ್ರತಿಭೆ ದೇಶವೇ ಗುರುತಿಸುವಂತಾಗಬೇಕು ಎಂದು ಹೇಳಿದ್ರು. That will positively impact communities, country and the world at large. Graduation ceremony is a time of celebration and time that marks the end of one phase and beginning of the next phase in your life. It's a very proud moment for the graduates, parents and teachers who have all played their part in the end result that we see today. The students have worked hard with focus, determination and discipline. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ವಿನಯ್ ಹೆಗ್ಡೆ, ಪದವೀಧರರು ಬದುಕಿನಲ್ಲಿ ಎಷ್ಟೇ ದೊಡ್ಡ ಸ್ಥಾನಕ್ಕೇರಿದರೂ ಮಕ್ಕಳ ಭವಿಷ್ಯಕ್ಕಾಗಿ ಜೀವನವನ್ನು ಸವೆಸಿದ ಪೋಷಕರ ಸೇವೆ ಎಂದಿಗೂ ಮರೆಯಬಾರದು. ಅವರಿಗೆ ನಾವು ಮರಳಿ ಪ್ರೀತಿ ಹಾಗೂ ಜೀವನ ಪರ್ಯಂತ ಸಂತಸ ಕೊಡುವ ಕಾರ್ಯ ಮಾಡುತ್ತಾ ಅವರ ಸೇವೆಗೆ ಕೃತಾರ್ಥರಾಗಬೇಕು ಎಂದರು. But life is very different from the academic career. Your Vice Chancellor did speak the challenges in front of young people like you. A degree is just a certificate that permits you to practice a profession. Profession as such is very different from what you learn in the classroom. In the classroom you learn the basics of speech and hearing, but once you go out, then you'll find life is more difficult and possibly you learn much more as a practicing, may I use the word doctor, may I use the word clinician. This campus obviously must have taught you some good lessons. ಕಾರ್ಯಕ್ರಮದಲ್ಲಿ 33 ವಿದ್ಯಾರ್ಥಿಗಳಿಗೆ ಪದವಿ ವಿತರಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದ 2014-18 ಸಾಲಿನಲ್ಲಿ ನಡೆಸಿದ ಆಡಿಯೋಲಜಿ ಅಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಪದವಿ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ವಿಜೇತೆ ನೀರಜಾ ಸುನೀಲ್ ಹಾಗೂ ದ್ವಿತೀಯ ರ್ಯಾಂಕ್ ಪಡೆದ ನಿಖಿಲಾ ಎಲ್ಸಾ ಫಿಲಿಪ್ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಟಿ ದತ್ತಾತ್ರೇಯ, ಅಸಿಸ್ಟೆಂಟ್ ಪ್ರೊಫೆಸರ್ ಮಾಯಾ ವರ್ಮಾ, ಪ್ರಾಂಶುಪಾಲೆ ಶ್ವೇತಾ ಪ್ರತಿಜ್ಞಾ, ಅಖಿಲ ರಾಹುಲ್, ಶೃಂಗ ಎಂಎಸ್ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, B4 News 24/7 ಉಳ್ಳಾಲ.